ರಾಜ್ಯದಲ್ಲಿ ಗೋ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗುವಂತಹ ಪ್ರಬಲ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರುವಂತೆ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಘಟಕ ಆಗ್ರಹಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪುತ್ತೂರು ಜಿಲ್ಲಾ ಗೋ ರಕ್ಷಾ ಪ್ರಮುಖ ಸರಪಾಡಿ ಅಶೋಕ್ ಶೆಟ್ಟಿ ಅವರು, ಬಜರಂಗ ದಳದ ಕಾರ್ಯಕರ್ತರು ಜೀವದ ಹಂಗು ತೊರೆದು ಸಾವಿರಾರು ಗೋವುಗಳ ರಕ್ಷಣೆ ಮಾಡಿ ವಿವಿಧ ಗೋಶಾಲೆಗಳಿಗೆ ಅವುಗಳನ್ನು ಸುರಕ್ಷಿತವಾಗಿ ತಲುಪಿಸುತ್ತಿದ್ದಾರೆ. ಅಕ್ರಮ ಹಿಂಸಾತ್ಮಕ ಗೋಕಳ್ಳ ಸಾಗಾಟ ಮಾಡಿದವರಿಗೆ ಗೋವಧೆ ಮಾಡುವವರನ್ನ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ದುರ್ಬಲ ಕಾಯ್ದೆಯ ಕಾರಣದಿಂದಾಗಿ ಇಲ್ಲಿಯವರೆಗೆ ಒಬ್ಬನೇ ಒಬ್ಬ ಆರೋಪಿಗೆ ಶಿಕ್ಷೆಯಾಗದಿರುವುದು ದುಃಖಕರ ಸಂಗತಿ. ರಾಜ್ಯದಲ್ಲಿ ಗೋ ಸೇವಾ ಆಯೋಗವನ್ನ ಸ್ಥಾಪಿಸುವ ಮೂಲಕ ಪ್ರಬಲ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತರಬೇಕೆಂದು ಹೇಳಿದರು. ಈಗಾಗಲೇ ಕರ್ನಾಟಕ ಸರ್ಕಾರ ಅಧಿವೇಶನ ಆರಂಭ ಆಗಿದೆ. ಅನೇಕ ವರ್ಷಗಳ ಒಂದು ಹೋರಾಟ ವಿಶ್ವ ಪರಿಷತ್ತಿನ ಕಾರ್ಯಕರ್ತರಿಂದ ಗೋ ಸಂತತಿಯನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು, ಅದರ ಪೂಜ್ಯತೆಯನ್ನು ಶಾಶ್ವತಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅನೇಕರು ಅದಕ್ಕೋಸ್ಕರ ಬಲಿದಾನ ಆಗುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈಗಿರುವ ಕಾನೂನಿನ ಪ್ರಕಾರ ಗೋ ಹಂತಕರಿರ್ಬೋದು, ಅಕ್ರಮ ಸಾಗಾಟಗಾರರಿರ್ಬೋದು, ಇವರೆಲ್ಲ ಕಾನೂನಿನ ಕುರಿಕೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಸುಲಭವಿದೆ. ನಮ್ಮ ಒತ್ತಾಯ ಸರ್ಕಾರಕ್ಕೆ, ರೈತಪರ ನಾಯಕರಾದಂತಹ ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇದೆ. ರೈತರ ಪರವಾಗಿ ಕೂಡ ನಮ್ಮ ಕೊಡ್ತದೆ. ಗೋ ಸಂತತಿಯನ್ನು ಉಳಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಪ್ರಬಲವಾದಂತಹ ಒಂದು ಕಾನೂನನ್ನು ತರಬೇಕು. ಈಗಿರುವಂತಹ ಕಾಯ್ದೆ ಗೋಹತ್ಯೆ 1964ರ ಕಾಯ್ದೆ ಪ್ರಕಾರ ಕೇವಲ 6 ತಿಂಗಳ ಶಿಕ್ಷೆ, 1,000 ರೂಪಾಯಿ ಜುಲ್ಮಾನ ಇದೆ. ಆ ವೃತ್ತಿಯನ್ನು ಮಾಡುವಂತಹ ವ್ಯಕ್ತಿ ಪದೇ ಪದೇ ಅದನ್ನೇ ಮುಂದುವರಿಸ್ತಾರೆ. 1,000 ರೂಪಾಯಿಗಾಗಿ ಬಯದಿರುವುದಿಲ್ಲ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ, ಜಿಲ್ಲಾ ಕಾರ್ಯದರ್ಶಿ ಬಿಎಸ್ ಸತೀಶ್, ಬಜರಂಗ ದಳದ ದಕ್ಷಿಣ ಪ್ರಾಂತ ಸಂಯೋಜಕ ಮೂಳಿ ಕೃಷ್ಣ ಹಸಂತಡ್ಕ ಮೊದಲಾದವರು ಹಾಜರಿದ್ದರು.